ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಂಪಾದ ಇಳಿ ಸಂಜೆಯ ನಡುವೆ ಪುತ್ತೂರಿನ ಜನರಿಗೆ ಬಿರುಮಲೋತ್ಸವದ ಸಂಭ್ರಮ. ವಿದ್ಯುತ್ ದೀಪಗಳ ಅಲಂಕಾರದ ನಡುವೆ ಬಿರುಮಲ ಗುಡ್ಡೆ ಕಂಗೊಳಿಸ್ತಾ ಇದೆ. ಹಾಗಾಗಿ ಪುತ್ತೂರಿನ ಜನರೆಲ್ಲರೂ ಕೂಡ ಬಿರುಮಲ ಗುಡ್ಡೆಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಬಿರುಮಲೆ ಬೆಟ್ಟ ಅಭಿವೃದ್ಧಿ ಯೋಜನೆ ಪುತ್ತೂರು ಇದರ ಆಶ್ರಯದಲ್ಲಿ ಪೊರ್ಲು ಈವೆಂಟ್ಸ್, ಜೆಸಿಐ ಪುತ್ತೂರು, ಮಾರ್ಕ್ ಟೆಲಿಕಾಂ, ಅಕ್ಷಯ ಕಾಲೇಜು, ರೋಟರಿ ಕ್ಲಬ್ ಪುತ್ತೂರು, ಬಿರುಮಲೆ ಹಿಲ್ಸ್ ಇದರ ಸಹಕಾರದೊಂದಿಗೆ ಗಾಳಿಪಟ ಸ್ಪರ್ಧೆ, 12 ಫುಡ್ ಕೋರ್ಟ್ ಹಾಗೆಯೇ ಫ್ಯಾಷನ್ ಶೋ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಬಿರುಮಲೋತ್ಸವದಲ್ಲಿ ತೆರೆದುಕೊಂಡಿರುವಂಥದ್ದು. ಈಗಾಗಲೇ ಗಾಳಿಪಟ ಸ್ಪರ್ಧೆ ನಡೆದಿದೆ. ಹಾಗಾಗಿ ತುಂಬಾ ಜನ ಗಾಳಿಪಟ ಸ್ಪರ್ಧೆಯಲ್ಲಿ ಕೂಡ ಎಂಜಾಯ್ ಮಾಡಿದ್ದಾರೆ. ಪ್ರತಿನಿತ್ಯ ಕೂಡ ಸಂಡೆಯನ್ನ ಮನೆಯಲ್ಲೇ ಇದ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಸಂಜೆಯ ಈವ್ನಿಂಗ್ ಅನ್ನ. ಆದರೆ ಇವತ್ತು ಈ ಸಂಜೆಯನ್ನ ಎಲ್ಲರೂ ಕೂಡ ಬಿರುಮಲೋತ್ಸವದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೇಳಬೇಕು ಬಿರುಮಲೋತ್ಸವ ಯಾವ ರೀತಿಯಾಗಿದೆ, ಪುತ್ತೂರಿನ ಜನ ಬಿರುಮಲೋತ್ಸವವನ್ನ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಹಾಗಾದ್ರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಬಿರುಮಲೋತ್ಸವದಲ್ಲಿ ಗಾಳಿಪಟವನ್ನ ಹಾರಿಸಿ ಇಲ್ಲಿಗೆ ಬಂದಂತಹ ಹಲವಾರು ಜನ ಸಂಭ್ರಮಿಸ್ತಾ ಇದ್ದಾರೆ. ಸಂಡೆಯ ಸಂಜೆಯನ್ನ ಬಿರುಮಲ ಗುಡ್ಡೆಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ, ಬಿರುಮಲೋತ್ಸವದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ಕವಿತಾ. ಓಕೆ, ಗಾಳಿಪಟ ಕೈಯಲ್ಲೇ ಇಟ್ಕೊಂಡಿದ್ದೀರಾ? ಯಾರೆಲ್ಲ ಸೇರ್ಕೊಂಡು ಮಾಡಿದ್ರಿ ಗಾಳಿಪಟ? ಗಾಳಿಪಟ ನಾವಿಲ್ಲಿ ಪರ್ಚೇಸ್ ಮಾಡಿ ಬಿಡ್ಲಿಕ್ಕೆ ಬಂದೆವು. ಮಕ್ಕಳಿಬ್ಬರು ಅವರು ತುಂಬಾ ಆಗದಿಂದ ಇಷ್ಟಪಡ್ತಿದ್ದಾರೆ, ನಮಗೆ ಗಾಳಿಪಟ ತೆಗೆಸಿಕೊಡಿ ಅಂತೇಳಿ. ಹಾಗೆ ಇಬ್ಬರಿಗೆ ಸಹ ತೆಗೆಸಿಕೊಟ್ಟು ಗಾಳಿಪಟ ಬಿಟ್ರು, ಮೇಲೆ ತನಕ ಬಿಟ್ರು. ಈಗ ವಾಪಸ್ ಮಾಡಿಸಿ ಇನ್ನು ಟೈಮ್ ಆಯ್ತಲ್ಲ ಅಂತೇಳಿ ಮಕ್ಕಳು ಖುಷಿ ಪಟ್ರು. ಖುಷಿ ಪಟ್ರು, ತುಂಬಾ ಖುಷಿ ಪಟ್ರು. ಬಿರುಮಲೋತ್ಸವದ ಬಗ್ಗೆ ಏನ್ ಹೇಳ್ತೀರಾ? ನಿಜವಾಗಿ ಇದೊಂದು ಎಲ್ಲರಿಗೊಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ. ಯಾಕೆಂದ್ರೆ ಒಂದು ಸಂಜೆ ಹೊತ್ತಿಗೆ ಪ್ರತಿಯೊಬ್ಬರು ಸಂಡೇ ಎಲ್ಲ ಫ್ರೀ ಇರ್ತಾರೆ, ಬಂದು ಒಂದು ಇಲ್ಲಿ ಈ ರೀತಿಯ ಒಂದು ಇದನ್ನು ಆನಂದಿಸ್ಲಿಕ್ಕೆ ಸಹ ತುಂಬಾ ಇಷ್ಟಪಡ್ತೇನೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರೋಷನ್. ಮೇಡಮ್, ನಿಮ್ಮ ಹೆಸರು? ಫಾತಿಮಾ. ಶರೀಫ್. ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಬಿರುಮಲೋತ್ಸವವನ್ನ? ಚಂದ ಎಂಜಾಯ್ ಮಾಡ್ತಿದ್ದೇನೆ, ಒಳ್ಳೇದುಂಟು ಎಲ್ಲ, ಅಂದರೆ ಮ್ಯಾನೇಜ್ಮೆಂಟ್ ಎಲ್ಲ ಒಳ್ಳೇದುಂಟು. ಇದು ಫಸ್ಟ್ ಸಲ ನೋಡುದು ನಾನು ಪುತ್ತೂರಲ್ಲಿ, ಹಾಗೆ ತುಂಬಾ ಖುಷಿ ಆಯ್ತು. ಗಾಳಿಪಟ ಹಾರಿಸಿದ್ರಾ? ನಾನು ಹಾರಿಸಿದೆ, ಟ್ರೈ ಮಾಡಿದ್ದೆ, ನನ್ನದು ಹಾರಲಿಲ್ಲ, ಆದರೆ ಇವರೆಲ್ಲ ಹಾರಿಸಿದ್ರು. ಇಲ್ಲೇ ಪರ್ಚೇಸ್ ಮಾಡಿದ್ರೆ? ಇಲ್ಲೇ ಪರ್ಚೇಸ್ ಮಾಡಿದ್ದು. ಖುಷಿ ಆಯಿತು ತುಂಬ. ಆಫೀಸ್ನಲ್ಲಿ ಇರೋರಿಗೆಲ್ಲ ಸಂಜೆ ಒಂದು ಪುತ್ತೂರಲ್ಲಿ ಈ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ನಾವು ಇಲ್ಲಿ ಒಂದು ಪೋಡಿ ಮತ್ತು ಮಸಾಲೆ ಪುರಿ ಮತ್ತು ಇವನು ಟೇಸ್ಟ್ ಮಾಡಿದ ಹಲಸಿನ ಹಣ್ಣಿದ್ದು. ಹಲಸಿನ ಹಣ್ಣು ಖುಷಿ ಆಯಿತು. ತುಂಬ ಖುಷಿ ಆಯಿತು. ಮಕ್ಕಳು ಗಾಳಿಪಟ ಎಲ್ಲ ಫಸ್ಟ್ ಟೈಮ್ ಹಾರಿಸಿದ್ದು. ಮೊದಲು ಮಂಗಳೂರಲ್ಲಿ ಹೋಗ್ತಾ ಇದ್ದೆವು, ಇಲ್ಲಿ ಮಾಡಿದ್ದು ತುಂಬ ಖುಷಿಯಾಗಿದೆ. ಎಲ್ಲ ಪ್ರೋಗ್ರಾಮ್ ಮತ್ತು ಅರೇಂಜ್ಮೆಂಟ್ ಎಲ್ಲ ತುಂಬ ಒಳ್ಳೆಯದಾಗಿದೆ. ಹೋಳಿಗೆ, ಪೋಡಿ, ಪಾನಿಪುರಿ, ಮಸಾಲೆ ಪುರಿ. ಗೊತ್ತಿಲ್ಲ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನೀಲಂ. ಸಂಭಾಜಿ. ಸಂಜಿತ್. ಓಕೆ, ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಬಿರುಮಲೋತ್ಸವನ್ನ? ಚಂದ, ಅಚ್ಚಲಗ, ತುಂಬಾ ಎಂಜಾಯ್ ಮಾಡ್ತಿದ್ದೀರಾ? ತುಂಬಾ ಎಂಜಾಯ್. ಹೇಳ್ತೀರಾ ಬಿರುಮಲೋತ್ಸವದ ಬಗ್ಗೆ? ಹಿಂದಿ ಮದ್ಬಲ್ಕಿ ಒಳ್ಳೆ. ನಾವು 2 ವರ್ಷ ಆಯಿತು, ಹೋದ ವರ್ಷ ಬಂದಿದ್ದೇವೆ, ಶನಿವಾರ ಇತ್ತು. ಒಳ್ಳೆ ಗಾಳಿಪಟ ಹಾಕಿ ಮಾಡಿದ್ದೇವೆ ಅವಾಗ. ಈ ವರ್ಷ ಸಹ ಒಳ್ಳೆ ಜನ ಇದ್ದಾರೆ, ಹೋದ ವರ್ಷಕ್ಕಿಂತ ಜಾಸ್ತಿ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕೂಡ ಈ ತರನೇ ಗಾಳಿಪಟ ಸ್ಪರ್ಧೆ ಎಲ್ಲ ಇತ್ತು, ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಇಲ್ಲ ಇಲ್ಲೇ ಫಸ್ಟ್ ಟೈಮ್ ನೋಡ್ತಿರೋದಾ? ಇಲ್ಲ, ಇಲ್ಲೇ ಫಸ್ಟ್ ಟೈಮ್. ಇಲ್ಲಿ ಒಳ್ಳೆ ಮಾಡ್ತಿದ್ದೇವೆ. ಮೋಮೋಸ್ ಇಷ್ಟ ಆಯ್ತಾ? ನೀವೇನೆಲ್ಲ ತಿಂದ್ರಿ? ಪಾಸ್ತಾ. ಬೇರೆನೆಲ್ಲ ತಿನ್ಬೇಕು? ಜ್ಯೂಸ್. ಹೌದಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಹೌದಾ? ಗಾಳಿಪಟ ಎಂಜಾಯ್ ಮಾಡ್ತಿದ್ದೀರಾ? ನೀವೇ ತಯಾರಿಸಿದ್ದ, ಇಲ್ಲಿಂದ ಪರ್ಚೇಸ್ ಮಾಡಿದ್ರಾ? ಅವರ ಯೋಚನೆಗಳು ಬಹಳ ಒಳ್ಳೆಯದಾಗಿದೆ. ಹೌದಾ? ಯಾರೆಲ್ಲ ಬಂದ್ರಿ? ಆದಷ್ಟು ಬೇಗ ಅನುಷ್ಠಾನ ಮಾಡುವುದರಲ್ಲಿ ನಾವೆಲ್ಲರೂ ಖಂಡಿತವಾಗಿ ನಗರಸಭೆಯಿಂದ ಅವರಿಗೆ ಏನೆಲ್ಲ ತಿಂದ್ರಿ? ಯಾವ ರೀತಿಯ ಸಹಕಾರಗಳು ಬೇಕು ಏನು ತಿಂದಿಲ್ವಾ? ನಿಮ್ಮ ಹೆಸರೇನು? ಹಾಗೆ ಈ ಬಾರಿಯ ಬನ್ನಿ ಏನು ಬಜೆಟ್ ಗಾಳಿಪಟ ಇದಕ್ಕಿಂತ ಮುಂಚೆ ಬಿಟ್ಟಿದ್ದೀರಾ? ಹಾರಿಸಿದ್ದೀರಾ? ಇದೇ ಫಸ್ಟ್ ಟೈಮಾ? ಖುಷಿ ಆಯ್ತಾ? ಎಂಜಾಯ್ ಮಾಡಿದ್ರಾ? ಓಕೆ, ಥ್ಯಾಂಕ್ ಯು ಪುಟ್ಟ.
ಅಭಿವೃದ್ಧಿಗೋಸ್ಕರ ಅಂದ್ರೆ ಸರ್ ಬಲೆ ಪಾರ್ಕ್ನ ಅಭಿವೃದ್ಧಿ ಇರಬೇಕು ಕೆಲವು ನಮಸ್ತೆ ಸರ್. ನಮಸ್ತೆ, ಸಂತೋಷ್ ಕುಮಾರ್ ರೈ. ಎಂಜಾಯ್ ಮಾಡ್ತಾ ಇದ್ದಾರೆ. ಹೌದು, ನಾವು ತುಂಬ ಖುಷಿ ಆಯಿತು. ನಮ್ಮ ಇಲ್ಲಿಯ ಲೋಕಲ್ ಜನಗಳಿಗೆ ಮತ್ತೆ ಹೊರಗಿನವರಿಗೆ ಬಂದು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ನಮ್ಮ ಎರಡು ನಗರ ಅಂತ ಹೇಳ್ತಾ ಇದ್ದೇವೆ ಪುತ್ತೂರನ್ನು. ಈ ಸಾಂಸ್ಕೃತಿಕ ನಗರದಲ್ಲಿ ಈ ಥರದ ಮಂಗಳೂರಲ್ಲಿ ಏನು ನಡೆಯುತ್ತಿದೆ ಅದೇ ರೀತಿಯ ವ್ಯವಸ್ಥೆ ಇಲ್ಲಿ ಮಾಡಿಕೊಡುವಂಥ ಈ ಸಮಿತಿಯವರಿಗೆ ಅತ್ಯಂತ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ಶಾಸಕರು ಕೂಡ ಒಂದು ಮಾತಲ್ಲಿ ಕೆಲವೊಂದು ಸೂಚನೆಗಳನ್ನು ನೀಡಿದರು. ಅಭಿವೃದ್ಧಿ ಅಂದರೆ ಏನು ಅದರ ಬಗ್ಗೆ ಸ್ವಲ್ಪ ಮಾತಾಡಿದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತದೆ ಅಂತ ಹೇಳುವಂಥದ್ದು ನಮ್ಮದೊಂದು ಅಭಿಲಾಷೆ. ಅದೇ ರೀತಿ ಆಗಲಿ, ಆ ಮಾಳಿಂಗೇಶ್ವರ ಎಲ್ಲರಿಗೂ ಅನುಗ್ರಹ ಕೊಡಲಿ ಅಂತ ಹೇಳುವಂಥದ್ದು. ಮತ್ತು ಇಲ್ಲಿ ಬಂದು ಎಲ್ಲರ ಮಕ್ಕಳಿಗೆ ಎಂಜಾಯ್ ಮಾಡಿದ್ದೇವೆ. ನಮಗೆ ಇನ್ನಷ್ಟು ಇದೇ ಥರ ಎಂಜಾಯ್ ಮಾಡುವಂಥ ಅವಕಾಶ ಸಿಗಲಿ ಅಂತ ಹೇಳಿ ಥ್ಯಾಂಕ್ ಯು. ನಿಮ್ಮ ಹೆಸರು? ಶಿವಾನ್ವಿ. ಹೌದಾ, ಪುತ್ತೂರಿನವರೇನಾ? ಎಂಜಾಯ್ ಮಾಡ್ತಿದ್ದೀರಾ ಬಿರುಮಲೋತ್ಸವ? ಗಾಳಿಪಟ ಹಾರಿಸಿದ್ರಾ? ಏನೆಲ್ಲ ಪರ್ಚೇಸ್ ಮಾಡಿದ್ದ? ಮೇಲೆ ಹಾರಿತಾ ಇಲ್ಲ ಕಷ್ಟ ಆಗ್ತಿದ್ಯಾ ಹಾರಿಸೋದಿಕ್ಕೆ? ಹೇಳಿ. ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಆದ್ರೂ ಟ್ರೈ ಮಾಡ್ತಿದ್ದೀರಾ? ಯಾರೆಲ್ಲ ಬಂದ್ರಿ? ಅಮ್ಮ. ನಿಮ್ಮ ಹೆಸರು? ರೇಣುಕಾ. ಓಕೆ ಮೇಡಮ್, ಏನು ಹೇಳ್ತೀರಾ ಬಿರುಮಲೋತ್ಸವದ ಬಗ್ಗೆ? ಬಿರುಮಲೋತ್ಸವ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ಈಗ ಬಂದಿದ್ದಷ್ಟೇ. ಏನೋ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡ್ಬೇಕು ಏನ್ ಪ್ರೋಗ್ರಾಮ್ ಇದೆ ಅಂತ ಹೇಳಿ. ಫುಡ್ ಕೋರ್ಟ್ಗೆಲ್ಲ ಹೋದ್ರಾ? ಹೋಗಿಲ್ಲ. ಏನೆಲ್ಲ ತಿನ್ಬೇಕು ಇವತ್ತು? ಏನೆಲ್ಲ ತಿನ್ಬೇಕು ಗೊತ್ತಿಲ್ಲ. ಅಮ್ಮ ತೆಗೆದು ಕೊಟ್ಟಿದ್ದಾನೆ ತಿನ್ನೋದು. ಹೌದಾ? ಓಕೆ, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಸಮೃದ್ಧಿ. ನಿಮ್ಮ ಹೆಸರು? ಸೂರ್ಯನಾರಾಯಣ. ಓಕೆ, ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಬಿರುಮಲೋತ್ಸವವನ್ನು? ತುಂಬಾ ಖುಷಿ ಆಯ್ತು. ಗಾಳಿಪಟ ಹಾರಿಸಿದ್ರಾ? ಮೇಲೆ ಹೋಯ್ತಾ? ಹೋಯ್ತು. ಅಕ್ಕನ ಕೈಯಲ್ಲಿ ಉಂಟು. ಮೇಲೆನೇ ಇದೆಯಾ ಈಗಲೂ? ಓಕೆ, ಎಷ್ಟು ಗಂಟೆಗೆ ಹೋಗಿದೆ ಮೇಲೆ? ಅದು ಸ್ವಲ್ಪ ಹೊತ್ತು ಆಯ್ತು ಈಗ ಅಷ್ಟೇ. ಓಕೆ, ಏನಿಲ್ಲ ತಿಂದ್ರಿ ಫುಡ್ ಕೋರ್ಟ್ ಅಲ್ಲಿ? ಚನ್ಬುರಿ, ಐಸ್ ಕ್ರೀಮ್, ಮತ್ತೆ ಇದು ಪರೋಟ, ಹೋಳಿಗೆ. ಖುಷಿ ಆಯ್ತು. ಸರ್, ನೀವೇನು ಹೇಳ್ತೀರಾ ಸರ್? ಬಿರುಮಲ ಸೂಪರ್ ಆಗಿದೆ. ಇದು ಪ್ರತಿ ವರ್ಷ ಇರಬೇಕು ಇದೇ ರೀತಿಯಲ್ಲಿ, ಇನ್ನೂ ಒಳ್ಳೆ ರೀತಿಯಲ್ಲಿ. ಇದೀಗ ಅವರು ನಮ್ಮ ಅಶೋಕ್ ರೈ ಅವರು ಹೇಳಿದ ಹಾಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇದು ಮುಂದೆ ಡೆವಲಪ್ಮೆಂಟ್ ಆದರೆ ಖಂಡಿತವಾಗಿ ಪುತ್ತೂರಿನವರು ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ. ಈ ಅಭಿವೃದ್ಧಿ ಮಾಡಿದವ್ರನ್ನ ಲೈಫ್ ಲಾಂಗು ಒಂದು ಚರಿತ್ರೆಯಾಗಿ ನೆನ್ಪಿಟ್ಕೊಳ್ತಾರೆ. ಒಳ್ಳೆಯ ಕೆಲಸ, ಇದು ಒಳ್ಳೆ ಕೆಲಸ ಆಗ್ತಾ ಇದೆ. ನಮಸ್ತೆ, ನಿಮ್ಮ ಹೆಸರು? ಅಸ್ತಾ. ಶೋಭಾ. ಅಶೋಕ್ ಪೂಜಾರಿ. ಅನ್ವಿ. ಹೆಸರೇ ತಪ್ಪಿತಲ್ವಾ? ಓಕೆ, ಗಾಳಿಪಟ ಇಟ್ಕೊಂಡಿದ್ದೀರಾ? ಹಾರಿಡ್ಸಿದ್ರಾ? ಹೇಗೆ ಗಾಳಿಪಟ? ಹೋಗುದಿಲ್ಲ ಮೇಲೆ, ಗಾಳಿ ಕಮ್ಮಿ ಇದೆಯಾ? ಬರುವಾಗ ಲೇಟ್ ಆಯ್ತು, ಗಾಳಿ ಕಡಿಮೆ. ಬರುವಾಗ ಲೇಟ್ ಆಯ್ತು, ಹಾಗಾಗಿ ಹಾರ್ತಿಲ್ಲ. ಇನ್ನು ಹಾರಿಸ್ತೀರಾ? ಹೋಗೋದಾ ಮನೆಗೆ? ಹಾರಿಸೇ ಹೋಗುದು. ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಓಕೆ, ಏನೆಲ್ಲ ತಿಂದ್ರಿ? ಬಂದದಷ್ಟೇ. ಹಾಗಾಗಿ ಇನ್ನು ತಿನ್ಬೇಕು. ಏನೆಲ್ಲ ತಿನ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಕಣ್ಣು ಹೋಯ್ತಾ ಆಚೆ ಎಲ್ಲ ಒಮ್ಮೆ? ಇಲ್ಲ, ನೋಡ್ಬೇಕಷ್ಟೇ. ಏನೆಲ್ಲ ತಿನ್ಬೇಕು? ನೋಡ್ಬೇಕು ಏನೆಲ್ಲ ಇದೆ ಅಂತ. ಏನು ಹೇಳ್ತೀರಾ ಸರ್? ಬಿರುಮಲೋತ್ಸವ ಒಂದು ಒಳ್ಳೆ ಕಾರ್ಯಕ್ರಮ. ನಾವು ಈ ಸಂಘಟನೆಯವರು ಕೂಡ ನಮ್ಮನ್ನು ಆಹ್ವಾನ ಮಾಡಿದರು. ಆಗಾಗಲೇ ಇವಾಗ ನಾವು ಬರುವಾಗ ಲೇಟ್ ಆಯಿತು, ಆವಾಗಲೇ ಬರಬೇಕಿತ್ತು. ಶಾಸಕರು ಕೂಡ ನಮ್ಮೊಟ್ಟಿಗೆ ಬೆಳಿಗ್ಗೆ ಒಂದು ಫಂಕ್ಷನಲ್ಲಿ ಕೂಡ ಒಟ್ಟಿಗೆ ಇದ್ದವು. ನಾವು ಬಿರುಮಲೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಒಟ್ಟಿಗೆ ಬರುವ ಅಂತ ಹೇಳಿದೆವು. ಆದರೂ ನಮಗೆ ಒಟ್ಟಿಗೆ ಬರುವ ಸಂದರ್ಭ ಆಗಲಿಲ್ಲ. ಅಂದರೆ ಸ್ವಲ್ಪ ಬೇರೆ ಕೆಲಸದ ಒತ್ತಡದಿಂದ ಲೇಟ್ ಆಯಿತು. ಆಗ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರುವಾಗ ಲೇಟಾಗಿ ಬಂದೆವು. ಆದರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಒಂದು ಆಸೆ ಇತ್ತು. ಹಾಗೆ ನಾವು ಒಟ್ಟಿಗೆ ಫ್ಯಾಮಿಲಿ ಸಮೇತ ಬಂದಿದ್ದೇವೆ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ಡಾಕ್ಟರ್ ಸತೀಶ್ ಕುಮಾರ್ ಅಂತ ಹೇಳಿ. ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಸರ್ ಬಿರುಮಲ? ತುಂಬ ಖುಷಿ ಆಗ್ತಿತ್ತು. ಮೊದಲಿಗಿಂತ ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಮೊದಲು ಬರ್ತಾ ಇದ್ದೇವೆ, ಆಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಇನ್ನು ಮುಂದೆಯೂ ಡೆವಲಪ್ ಆಗುವ, ಅದೇ ಶಾಸಕರು ಏನು ಹೇಳಿದರೆ ಅಂತಲ್ಲ, ತುಂಬ ಡೆವಲಪ್ ಮಾಡಲಿಕ್ಕೆ ಅನುಮೋದ ಇದು ಕೊಡ್ತೇವೆ ಅಂತೇಳಿ. ಈ ಪುತ್ತೂರಿಗೆ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡುವಂಥ ಒಂದು ಅವಶ್ಯಕತೆ ಇದೆ. ಇಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ, ಚರ್ಚು, ಮಸೀದಿಗಳೆಲ್ಲ ಇದೆ. ಅದರ ಜೊತೆ ಇದು ಸಹ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆದರೆ ನಮ್ಮ ಪುತ್ತೂರು ಒಂದು ಡೆವಲಪ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಾಯಂಕಾಲ ಹೊತ್ತಿಗೆ ವೃದ್ಧರಿಗಾಗಲಿ ಅಥವಾ ಯಾರಿಗಾದರೂ ವಾಕಿಂಗ್ ಮಾಡಲಿಕ್ಕೆ, ಮಕ್ಕಳಿಗೆ ಒಂದು ಜಾಗಿಂಗ್ ಮಾಡಲಿಕ್ಕೆ ಅಂಥ ಒಂದು ಅವಶ್ಯಕತೆ, ಒಂದು ಕ್ರೀಡಾಂಗಣ ಸಹ ಮಾಡಿದರೆ ಇಲ್ಲಿ ಒಳ್ಳೆಯದು ಅಂತ ಕಾಣ್ತಾ ಇದೆ.
ತುಂಬ ಖುಷಿ ಆಗ್ತಾ ಇದೆ. ಓಕೆ. ನಮಸ್ತೆ ಸರ್. ನಮಸ್ತೆ. ಬಿರುಮಲೋತ್ಸವದ ಬಗ್ಗೆ ಏನು ಹೇಳ್ತೀರಾ? ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ನಾನು ಬಿರುಮಲೋತ್ಸವ ಕಮಿಟಿಯಲ್ಲಿ ಸಹ ಇದ್ದೇನೆ. ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ವರ್ಷಕ್ಕೊಮ್ಮೆ ಆಗುವಂಥದ್ದು ಕಾರ್ಯಕ್ರಮ. ಈ ರೀತಿ ಒಂದು ಆಗ್ತಾ ಇದ್ದರೆ ಪರಿಸರದ ಎಲ್ಲ ಜನಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉತ್ಸಾಹದಿಂದ ಇರುವಂಥ ಒಂದು ಸಮಯ. ಯಾಕೆ ಸಂಜೆ ಹೊತ್ತಿನಲ್ಲಿ ಆಗೋದು ಇದನ್ನು ನಿಜವಾಗ್ಲೂ ಇದು ವರ್ಷಕ್ಕೆ ಒಮ್ಮೆ ಅಲ್ಲ, ವರ್ಷಕ್ಕೆ ಒಂದು 2-3 ಸರ್ತಿ ಆದರೂ ಮಾಡಿದರೆ ಒಳ್ಳೆಯದಂತೇಳಿ ನನ್ನ ಒಂದು ಅಭಿಪ್ರಾಯ. ಇದೆಲ್ಲ ಸಹಕಾರ ಜನರದ್ದು ಬೇಕು ಇದಕ್ಕೆ. ಯಾಕಂದರೆ ಇಲ್ಲಿ ಯಾವುದೇ ಬೇರೆ ರೀತಿಯ ಇಲ್ಲಿ ಇದಕ್ಕೆ ದೇವಸ್ಥಾನಕ್ಕೆ ಇದಕ್ಕೆ ನಮ್ಮ ಬೆಟ್ಟಕ್ಕೆ ಯಾವುದು ಕೂಡ ಇನ್ಕಮ್ ಇಲ್ಲ. ಆದ ಕಾರಣ ಜನರ ಸಹಕಾರದಿಂದ ಮಾಡೋದು ಒಳ್ಳೆಯದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಎಲ್ಲದಕ್ಕೆ ಸಹಕರಿಸಬೇಕಂತ ಕೇಳ್ತಾ ಇದ್ದೇನೆ. ನಿಮ್ಮ ಹೆಸರು? ಸೃಜನಾ. ತುಂಬಾ ಮೇಲೆ ಹಾರಾಡ್ತಾ ಇದೆ ಅಲ್ಲ ಗಾಳಿಪಟ? ಎಷ್ಟೊತ್ತಿನಿಂದ ಅಲ್ಲೇ ಹಾರಾಡ್ತಿದ್ದೀರಾ? ಈಗ ಜಸ್ಟ್ 5-10 ಮಿನಿಟ್ಸ್ ಆಯ್ತು. ತುಂಬಾ ಕಷ್ಟ ಆಗ್ತಿದೆಯಾ ಬ್ಯಾಲೆನ್ಸ್ ಮಾಡೋದಕ್ಕೆ? ಇಲ್ಲ, ಆಕ್ಚುಲಿ ಸ್ಟಾರ್ಟಿಂಗ್ ಬಿಡುವಾಗ ಸ್ವಲ್ಪ ಲೈಕ್ ಥ್ರೆಡ್ ಎಳೆಯುವಾಗ ಸ್ವಲ್ಪ ನೋವು ಆಗ್ತದೆ, ಬಟ್ ಹಾರಿಸೋರು ಸ್ವಲ್ಪ ಮೇಲೆ ಹೋಗ್ತದೆ. ಖುಷಿ ಆಗ್ತಿದೆಯಾ? ಎಂಜಾಯ್ ಮಾಡ್ತಿದ್ದೀರಾ ಬಿರುಮಲೋತ್ಸವವನ್ನ? ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಿವೇದಿತಾ. ಎಂಜಾಯ್ ಮಾಡ್ತಿದ್ದೀರಾ ಬಿರುಮಲೋತ್ಸವವನ್ನ? ತುಂಬಾ ಎಂಜಾಯ್ ಮಾಡ್ತಾ ಇದ್ದೇನೆ. ಗಾಳಿಪಟ ಹಾರಿಸಿದ್ರಾ? ಇಲ್ಲ, ಟೇಸ್ಟಿಗೆ ಬಂದಿದ್ದೇನೆ. ಅಂದರೆ ನಮ್ಮ ಮಕ್ಕಳ ಫ್ಯಾಷನ್ ಶೋ ಉಂಟು, ಸೊ ನಾನು ಅಕ್ಷಯ ಕಾಲೇಜಿಂದ ಅದಕ್ಕೋಸ್ಕರ ಬಂದಿದ್ದೇನೆ. ಮಕ್ಕಳ ಡ್ಯೂಟಿಯಲ್ಲಿ ಬಂದಿದ್ದೇನೆ. ಖುಷಿ ಆಗ್ತಾ ಇದೆ. ಹೀಗೆ ಮಾಡಿದ್ರೆ ಒಂದು ಜನ ಸೇರ್ತಾರೆ, ಅಂದರೆ ಜನರಿಗೆ ಅವೇರ್ನೆಸ್ ಅರ್ಥ ಆಗ್ತದೆ, ಏನಾಗ್ತದೆ ಏನಾಗ್ತಾ ಇಲ್ಲ ಅಂತ ಹೇಳೋದು ಅರ್ಥ ಆಗ್ತದೆ. ಹೌದು, ನಮ್ಮ ಕಾಲೇಜಿನ ಮಕ್ಕಳಿಗೂ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಮಕ್ಕಳಿಗೂ ಒಂದು ಸ್ಟೇಜ್ ಫಿಯರ್ ಹೋಗ್ತದೆ. ಪ್ರತಿನಿತ್ಯ ಕೂಡ ಕ್ಲಾಸಸ್ ಪ್ರಾಜೆಕ್ಟ್ ವರ್ಕ್ ಅಂತ ಇದ್ದಂತಹ ವಿದ್ಯಾರ್ಥಿಗಳು ಇವತ್ತು ಬಿರುಮಲೋತ್ಸವದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳ ಜೊತೆ ಮಾತಾಡೋಣ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಿಕೇಶ್. ತುಂಬಾ ನಾಚಿಕೆ ಪಡ್ತಿದ್ದೀರಾ? ನಾಚಿಕೆ ಎಂತಿಲ್ಲ. ಫ್ಲೈಡ್ ಅಂಡ್ ಲೋಬೋ ಸಿಂಚನ್ BS. ಓಕೆ, ಏನು ಹೇಳ್ತೀರಾ ಬಿರುಮಲೋತ್ಸವದ ಬಗ್ಗೆ? ಏನಿಲ್ಲ, ತುಂಬ ಜಾಲಿ ಮಾಡ್ತಿದ್ದೇವೆ. ಅಂದರೆ ಈ ಸರ್ತಿ ಒಂದು ಸ್ಟಾಲ್ ಹಾಕಿ ನಮ್ಮ ಏನು ಕಲ್ತಿದ್ದೇವೆ ಅದನ್ನೆಲ್ಲ ತೋರಿಸ್ತಿದ್ದೇವೆ. ನಾವು ನಮ್ಮ ಟ್ಯಾಲೆಂಟ್, ನಮ್ಮ ಎಬಿಲಿಟಿಯನ್ನೆಲ್ಲ ನಮಗೆ ಒಳ್ಳೆ ಈ ಕಾಲೇಜಲ್ಲಿ ಅಂತ ಹೇಳಿದರೆ ಒಳ್ಳೆ ಸಪೋರ್ಟ್ ಎಲ್ಲ ಮಾಡ್ತಿದ್ದಾರೆ ನಮಗೆ. ಅದನ್ನೇ ಶೋ ಮಾಡುವಂತೇಳಿ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ನಾವು ತೋರಿಸ್ತಿದ್ದೇವೆ ಅಂತಷ್ಟೇ. ಸೊ ಮಾಕ್ಟೆಲ್ಸ್ ಇದೆ, ಮೋಮೋಸ್ ಇದೆ, ನಗೆಟ್ಸ್ ಇದೆ, ಜ್ಯೂಸ್ ಐಟಮ್ ವೆರೈಟಿ ಇದೆ. ಮ್ಯಾಂಗೋಸ್ ಮತ್ತು ಬ್ಲೂ ಲೈಮು ಮತ್ತು ಇದು ಮೊಜಿಟೋ ಆ ಥರದ್ದು ಒಳ್ಳೆದಿದೆ. ಜನ ಈ ಸತಿ ತುಂಬ ಇದ್ದಾರೆ, ಒಳ್ಳೆ ಕ್ರೌಡಲ್ಲಿ ಉಂಟು. ಒಳ್ಳೆ ಆಗಿದೆ, ಇನ್ಕಮ್ ಆಗಿದೆ, ತುಂಬ ಆಗಿದೆ. ನಾವು ಕುಡಿಲಿಲ್ಲ, ನಾವು ಟೇಸ್ಟ್ ಮಾಡಲಿಲ್ಲ, ಕುಡ್ದಿದ್ದೀವಿ. ಎಷ್ಟು ಜನ ಇದ್ದೀರಾ ನೀವು? ನಾವು ಅಂದರೆ ಅಲ್ಲಿದೆ, ನಮ್ಮ ಕಾಲೇಜಲ್ಲಿ ಇದ್ದಾರೆ. ಅಲ್ಲಿ ನಾವು ಮಾಡಿ ಮೋಮೋಸ್ ಎಲ್ಲ ಮಾಡಿ ಇಲ್ಲಿ ಬಂದು ನಾವು ಆಯಿಲಿಗೆ ಬಿಡೋದು. ಆಯಿಲ್ಗೆ ಅಂದರೆ ನಮಗೆ ಆರ್ಡ್ರ್ ಬರುವಾಗ ನಾವು ಫ್ರೈ ಮಾಡಿ ಕೊಡೋದು, ಫ್ರೈಡ್ ಮಾತ್ರ ಇರೋದು. ಥ್ಯಾಂಕ್ ಯು ಮ್ಯಾಮ್. ಸರ್, ನಿಮ್ಮ ಹೆಸರು? ನಾವು ರಘು ಶೆಟ್ಟಿ ಅಂತ. ಏನು ಹೇಳ್ತೀರಿ ಬಿರುಮಲೋತ್ಸವ? ಬಿರುಮಲೋತ್ಸವ ಅದ್ಧೂರಿಯಾಗಿ ಆಗಿದೆ. ಇದೊಂದು ವಿಶಿಷ್ಟ ರೀತಿಯಲ್ಲಿ ಈ ವರ್ಷ ಪೊರ್ಲು ಈವೆಂಟ್ನವರು ಒಂದು ವಿಶಿಷ್ಟ ರೀತಿಯಲ್ಲಿ ಮಾಡಿದ್ದಾರೆ. ಯಾಕಂದರೆ ವರ್ಷ ಪೂರ್ತಿ ಆಗ್ತದೆ, ಬಟ್ ಈ ಥರ ನಾವು ವಿಜೃಂಭಣೆಯಿಂದ ಮಾಡಿದ್ದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಮಕ್ಕಳು ತುಂಬ ಈ ಬಿರುಮಲೋತ್ಸವವನ್ನು ಎಂಜಾಯ್ ಮಾಡ್ತಿದ್ದಾರೆ, ಫ್ಯಾಮಿಲಿ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಇಂಥ ಕಾರ್ಯಕ್ರಮ ಅಂದರೆ ಪ್ರತಿ ವರ್ಷ ಕೂಡ ಈ ಥರ ಕಾರ್ಯಕ್ರಮ ನಡೀಲಿ ಅಂತ ನಾನು ಎಲ್ಲ ಅದಕ್ಕೆ ಸಂಬಂಧಪಟ್ಟವರೆಲ್ಲ ನಾನು ಕೇಳ್ಕೊಳ್ತೇನೆ, ಸಮಿತಿ ಹತ್ರ ನಾನು ಕೇಳ್ಕೊಳ್ತೇನೆ. ಗಾಳಿಪಟ ಹಾರಿಸಿದ್ರಾ? ಹಾರಿಸಿದೆ. ಮೇಲೆ ಹೋಯ್ತಾ? ಮತ್ತೊಮ್ಮೆ ಬಿರುಮಲೋತ್ಸವ 2025 ಇದರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಅಕ್ಷಯ ಕಾಲೇಜು ಪುತ್ತೂರು ಇಲ್ಲಿನ ಸಾಂಸ್ಕೃತಿಕ ಈ ಒಂದು ವೇದಿಕೆ ನಮಸ್ತೆ ಸರ್, ಹೇಗಿದೆ ಸರ್ ಹೋಳಿಗೆ? ಹೋಳಿಗೆ ಚೆನ್ನಾಗಿದೆ. ಹಲಸಿನ ಹೋಳಿಗೆ ಲಕ್ಷ್ಮೀ ಚಿದಾನಂದ ಆಚಾರ್ಯದ್ದು. ಅವರು ಕಳೆದ 2 ವರ್ಷಕ್ಕೆ ಮೊದಲು ನಾವು ಸಸ್ಯ ಜಾತ್ರೆ ಮಾಡಿದರು, ಅವರಲ್ಲಿ ಬಂದಿದ್ದರು. ಭಾಳ ಯಶಸ್ವಿಯಾಗಿ ಅವರ ಕಾರ್ಯಕ್ರಮ ಮಾಡಿದ್ರು, ಭಾಳ ಚೆನ್ನಾಗಿದೆ.
ಆನಂತರ ಪುತ್ತೂರಿಗೆ ಯಾವಾಗಲೂ ಬರ್ತಾ ಇರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ. ಇವತ್ತು ಕೂಡ ಚೆನ್ನಾಗಿದೆ ಹೋಳಿಗೆ. ಇವತ್ತು ಅವತ್ತು ಒಂದೇ ಹೋಳಿಗೆ 3-4 ವೆರೈಟಿ ಮಾಡಿದ್ದಾರೆ. ಓಕೆ ಸರ್, ಬೇರೆ ಯಾವುದಾದ್ರೂ ಟೇಸ್ಟ್ ಮಾಡ್ತೀರಾ? ಇಲ್ಲ ಇಲ್ಲ ಬೇಡ, ಒಂದೇ ನಾವು ಸ್ವಲ್ಪ ತಿನ್ನೋದಲ್ಲಿ ಡಯಟ್ ಅವರು ತಿನ್ನಿ ಬಂದರೆ ಯಾವಾಗಲೂ ತಿಂತಿದ್ದೆ ಅವರ ಹೋಳಿಗೆಯಲ್ಲಿ ಚೆನ್ನಾಗಿದೆ. ಈಗ ಹೋಗಲಿಲ್ಲ, ನಾನು ಹೋಗಲಿಲ್ಲ. ಈ ಒಂದು ಓಟಿಗೆ ಬಂದಿದೆ, ಒಂದು ನಮಗೆ ಫುಡ್ ತಿನ್ನಲಿಕ್ಕೆ ನೀವೆಲ್ಲ ಕೊಟ್ಟಿಗೆ ಹೋಗ್ತಿರಲ್ಲ. ಭಾಳ ಚೆನ್ನಾಗಿದೆ, ಭಾಳ ಒಳ್ಳೆ ಕಾರ್ಯಕ್ರಮ ಇದು. ಕೋಚನ್ ರೈ ಅಂತ ಮೊದಲು ಉಪಸದಸ್ಯರಾಗಿದ್ದರು ಅವರು. ಈ ಕಾರ್ಯಕ್ರಮದ ಭಾಳ ರಿಟೈರ್ಡ್ ಆದ ಮೇಲೂ ಕೂಡ ಈ ಕಾರ್ಯಕ್ರಮ ಇದನ್ನು ಬೆಳೆಸಬೇಕಂತ ಭಾಳ ಯೋಚನೆ ಮಾಡಿದರು. ಭ್ರಷ್ಟಾಚಾರಿಗೆಲ್ಲ ಭಾಳ ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ಆ ಬೆಂಬಲದಿಂದ ಕಾರ್ಯಕ್ರಮ ಮಾಡಿತ್ತು. ಎಲ್ಲರೂ ಇದಕ್ಕೆಲ್ಲ ತುಂಬ ಬೆಂಬಲ ಕೊಡ್ತಿಲ್ಲ. ಅವರು ತುಂಬ ವರ್ಷದಾಗಿತ್ತು ಅದಕ್ಕೆ. ನಾಮಿನೇಷನ್ ಪುತ್ತೂರಿನ ಸಹಕಾರ ಕಡಿಮೆ, ಇನ್ನಾರು ಜಾಸ್ತಿ ಸಿಗ್ಬೋದು ಅವರಿಗೆ. ಹಾಗೆ ರೋಟರಿ ಈಗ ಈಜೇರಿ ಅಂತ ವಹಿಸ್ಕೊಂಡಿದ್ದಾರೆ, ಆ ತಂಡ ಕೂಡ ಹಿಂದೆ ಇದೆ. ಮಾಧ್ಯಮದಿಂದ ನಾವು ಬೆಂಬಲ ಕೊಡ್ತೇವೆ, ಯಶಸ್ವಿ ಆಗಲಿ ಆ ರೀತಿ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಪ್ರಗತಿ. ಸುನಿಲ್. ಎಷ್ಟು ಎಂಜಾಯ್ ಮಾಡಿದ್ದೀರಾ? ಚೆನ್ನಾಗಿದೆ. ಈ ಥರ ಎಲ್ಲ ಪುತ್ತೂರಲ್ಲಿ ಆಗೋದು ತುಂಬ ಚೆನ್ನಾಗಿದೆ. ನಾವು ಹುಬ್ಬಳ್ಳಿ ಸೈಡ್ ಅವರು, ಈ ಥರ ಎಲ್ಲ ಅವಾಗವಾಗ ಆಗ್ತಾ ಇರುತ್ತೆ. ಅದು ತುಂಬ ಒಳ್ಳೆಯದು. ಇದು ವೀಕೆಂಡಲ್ಲಿ ಒಂದು ಒಳ್ಳೆಯ ಇದು ಓಡಾಡಲಿಕ್ಕೆ. ಟೇಸ್ಟ್ ಮಾಡ್ತಾ ಇದ್ದೀರಾ? ಬೇರೆ ಏನೆಲ್ಲ ತಿಂದ್ರಿ? ಇದು ಬಜ್ಜಿ. ನನಗೆ ಕನ್ನಡ ಬರಲ್ಲ. ಮೇಡಮ್ ಹೋಳಿಗೆಯನ್ನ ಟೇಸ್ಟ್ ಮಾಡ್ತಾ ಇದ್ರು, ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಹೋಳಿಗೆ ತಿಂದ್ರಿ? ಯಾವ ಫ್ಲೇವರ್ನ ಹೋಳಿಗೆ ತಿಂದ್ರಿ? ನಾನು ಪೈನಾಪಲ್ ತಿಂದೆ, ಗೆಣಸು ತಿಂದೆ, ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಅಂದರೆ ಬೇರೆ ಬೇರೆ ಯಾವೇ ಅಲ್ಲ ನಮಗೆ. ಅಂದರೆ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಬಿಟ್ಟರೆ ಬೇರೆ ಹೋಳಿಗೆದು ಪರಿಚಯ ಇರಲಿಲ್ಲ. ಆದರೆ ಅವರು ಶೋಭಿತ್ ಅವರ ಲಕ್ಷ್ಮಿ ಅವರು ಈಗ ಎಲ್ಲ ವೆರೈಟಿ ಟೈಪ್ ಇದು ಹೋಳಿಗೆಯನ್ನು ಪರಿಚಯ ಮಾಡಿಕೊಡ್ತಾರೆ, ಚೆನ್ನಾಗಿದೆ. ನೋಡುವಾಗಲೂ ಅವರು ಒಂಥರ ಹೈಜೀನ್ ಆಗಿ ಮಾಡ್ತಾ ಇದ್ದಾರೆ. ಹೇಗೆ ಮಾಡೋದು ಅಂತ ಏನಾದರೂ ಕೇಳಿದ್ರೆ ಮೇಡಮ್ ಮನೆಯಲ್ಲಿ ಟ್ರೈ ಮಾಡೋ ಅಂತ ಪ್ಲಾನ್ ಇಲ್ಲ? ಟ್ರೈ ಮಾಡ್ಬೋದು. ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ಅಲ್ಲ, ಸ್ವೀಟ್ ಇಷ್ಟ ಆಗ್ತದೆ. ಆದರೆ ಸ್ವೀಟ್ ಸ್ವಲ್ಪ ದೂರ ಇಡುವ ಮನೆಯಲ್ಲೆಲ್ಲ ವಾತಾವರಣ ಹಾಗೆ ಇದೆ. ಹಾಗೆ ಬಂದಾಗ ತಿನ್ನೋದು ಅಷ್ಟೇ. ಖ್ಯಾತ ವೈದ್ಯರಾಗಿರುವಂತಹ ಶ್ರೀಪತಿ ರಾವ್ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ಹೇಗಿದೆ ಸರ್ ಬಿರುಮಲೋತ್ಸವ? ಭಾಳ ಚೆನ್ನಾಗಿದೆ. ನಾವೇನು ಬಿರುಮಲೆ ಹಿಲ್ಸ್ ಸಾಧಾರಣ ಒಂದು 4-5 ವರ್ಷಗಳ ಹಿಂದೆ ನೋಡಿದ್ದೇವೆ. ಅದಕ್ಕೆ ತದ್ವಿರುದ್ಧವಾಗಿ ಬಹಳ ಒಂದು ಉತ್ತಮ ಕಾರ್ಯಕ್ರಮ ಇಂದು ಕಾಣ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಿದೆ ಹಾಗೂ ಸಭಾ ಕಾರ್ಯಕ್ರಮ ನಾವು ವೀಕ್ಷಿಸ್ತಿದ್ದೆವು. ನಮ್ಮ ಇಲ್ಲಿಯ ಲೋಕಲ್ ಲೀಡರ್ಸು ಅವರ ಮಾತು ಅವನ್ನ ನೋಡಿದಾಗ ಬಿರುಮಲೋತ್ಸವ ಏನು ನಾವು ವೇದಿಕೆಯಲ್ಲಿ ನೋಡ್ತಾ ಇದ್ದೇವೆ ಅದರ ಒಂದು ಡೆವಲಪ್ಮೆಂಟ್ಸ್ ಏನಿದೆ ಸದ್ಯದ ದಿನಗಳಲ್ಲಿ ಬರಲಿದೆ ನಮಗೆ ಅನ್ನೋದು ಸಂತೋಷ ಆಗ್ತಾಯಿದೆ. ಈ ಬಿರುಮಲೋತ್ಸವದ ಜೊತೆಗೆ ಬಿರುಮಲೆಯ ಡೆವಲಪ್ಮೆಂಟ್ಸ್ ಮುಂದಿನ 2-3 ವರ್ಷಗಳಲ್ಲಿ ಅತ್ಯುತ್ತಮವಾಗಿ ಮೂಡಿ ಬರಲಿ. ನಮ್ಮ ಶಾಸಕರು ಹೇಳಿದಾಗೆ ಇಲ್ಲಿಯ ಒಂದು ಡೆವಲಪ್ಮೆಂಟ್ ಏನಿದೆ ಅದು ಅಭಿವೃದ್ಧಿ ಈ ಬಿರುಮಲೆಯ ಬೆಟ್ಟದಿಂದೇ ಪ್ರಾರಂಭ ಆಗಲಿರುವಂಥ ಆಶೆಯನ್ನು ನಾವು ವ್ಯಕ್ತಪಡಿಸ್ತೇವೆ. ಧನ್ಯವಾದಗಳು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸ್ಮಿತಾ ಅಂತ. ಸುಜಿತ್. ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಲಾಂಗ್ ಟೈಮ್ ಬ್ಯಾಕ್ ನಾವು ಒಂದು ಹೈಸ್ಕೂಲಲ್ಲೆಲ್ಲ ಇರುವಾಗ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ರು ಇಲ್ಲಿ. ಆಫ್ಟರ್ ದ್ಯಾಟ್ ಲಾಂಗ್ ಟೈಮ್ ಇದು ಬಿಟ್ಬಿಟ್ಟು ಇದೇ ಫಂಕ್ಷನ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಫಂಕ್ಷನ್ ಇಲ್ಲಿ ಮಾಡಬೇಕು, ಗ್ಯಾದರಿಂಗ್ ದೊಡ್ಡದು ಆಗಬೇಕಂದ್ರೆ ಇವತ್ತು ಸ್ವಲ್ಪ ಎಲ್ಲ ಕಡೆ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಚಿಕ್ಕ ಗ್ಯಾದರಿಂಗ್ ಅಂತ ಕಾಣಿಸ್ತಾ ಇದೆ. ನಾನು ಈಗ ಲೇಟಾಗಿ ಬಂದಿದ್ದೀನಿ, ಆದರೂ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಯಾ ವಿ ಹ್ಯಾಡ್ ಪೈನಾಪಲ್ ಹೋಳಿಗೆ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಸ್ವೀಟ್ ಪೊಟ್ಯಾಟೊ ಪೋಡಿ. ಇನ್ನಿಲ್ಲ, ನಮಗೆ ಫಂಕ್ಷನ್ಗೆ ಹೋಗಬೇಕು. ದಟ್ಸ್ ಆಲ್. ಇಷ್ಟೇ. ಓಕೆ, ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಇದರಲ್ಲಿ. ಇನ್ನೂ ಇವೆಂಟ್ಸ್ ಜಾಸ್ತಿ ಆದಂಗೆ ಮತ್ತು ಪಬ್ಲಿಸಿಟಿ ಜಾಸ್ತಿ ಮಾಡಿದರೆ ಜನ ಸೇರ್ತಾರೆ. ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಪಬ್ಲಿಸಿಟಿ ಮಾಡಿಬಿಟ್ಟು ಒಳ್ಳೊಳ್ಳೆ ಇವೆಂಟ್ ಮಾಡಿದರೆ ಸಕ್ಸಸ್ ಆಗ್ಬಿಟ್ಟು. ನಮಸ್ತೆ, ನಿಮ್ಮ ಹೆಸರು? ಡಾಕ್ಟರ್ ಶಾನನ್. ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಸರ್ ಬಿರುಮಲೋತ್ಸವ? ಲಾಸ್ಟ್ ಇಯರ್ ಬಂದಾಗ ಇಷ್ಟು ಕ್ರೌಡ್ ಇರಲಿಲ್ಲ. ದಿಸ್ ಟೈಮ್ ಇಸ್ ಲಾಟ್ ಆಫ್ ಕ್ರೌಡ್, ಲಾಟ್ ಆಫ್ ಸ್ಟಾಲ್ಸ್. ಸೊ ವಿ ಆರ್ ಹ್ಯಾವಿಂಗ್ ಫನ್. ಏನೆಲ್ಲ ಟೇಸ್ಟ್ ಮಾಡಿದ್ರಿ? ಪ್ರಭು ಚರ್ಮರಿ ಹಾಗೆ ಈ ಬಿರುಮಲೋತ್ಸವದ ಬಗ್ಗೆ 3 ಐಟಮ್ ಈ ಸ್ಟಾಲ್ ಇಂದ ಟ್ರೈ ಮಾಡಿದ್ವಿ. ಇನ್ನೊಂದು ಸ್ಟಾಲ್ ವಿ ಹ್ಯಾವ್ ಆನ್. ಸೊ ಅದು ನೋಡಿ ಮತ್ತೆ ಮನೆಗೆ
ನಮಸ್ತೆ ಮೇಡಮ್, ನಿಮ್ಮ ಹೆಸರು? ವಿದ್ಯಾಪ್ರಸಾದ್ ಆಳ್ವ. ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಮಗಳದ್ದು. ಪಾನಿಪುರಿ ಮತ್ತು ಮಸಾಲೆ ಪುರಿ. ಮಗಳದ್ದು. ಟೇಸ್ಟ್ ಮಾಡಿದ್ರಾ ನೀವು? ಅದು ಮಗಳದ್ದು. ಓಕೆ, ಇದು ನಿಮ್ಮದು. ಚೆನ್ನಾಗಿದೆ, ಬರೋಲ್ಲ. ಹಾ, ಚೆನ್ನಾಗಿದೆ. ಬೇರೆ ಏನೆಲ್ಲ ಟೇಸ್ಟ್ ಮಾಡಿದ್ರಿ? ಇಲ್ಲ, ಇದೇ ಇಷ್ಟೇ ಮಾಡಿದ್ದು. ಇಷ್ಟೇ ಮಾಡೋದು, ಇನ್ನು ಬೇಡ, ಇನ್ನು ಮನೆಗೆ ಹೋಗಿ ತಿನ್ನೋದು. ಹೌದು, ಎಲ್ಲ ಬೇಡ. ಎಷ್ಟು ಖುಷಿ ಆಗ್ತಾ ಇದೆ ಬಿರುಮಲ ಉತ್ಸವದಲ್ಲಿ? ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಒಳ್ಳೆಯ ವಾತಾವರಣ, ಈಗಿನ ಈ ವೆದರ್ಗೆ ಕುತ್ಕೊಂಡು ಒಳ್ಳೆ ಆರಾಮ ಆಗ್ತದೆ. ಸಣ್ಣವಿದ್ದಾನೆ ಅವನು, ಇಲ್ಲಿ ಗಾಳಿಪಟ ಎಲ್ಲ ಆಡಿಸ್ಕೊಂಡಿದ್ದಾನೆ. ಒಂದು ಖುಷಿ, ಮಕ್ಕಳಿಗೆ ಖುಷಿ. ಹೀಗೆ ಮಕ್ಕಳನ್ನು ಕರ್ಕೊಂಡು ಬಂದು ನಮಗೂ ಒಂದು ಖುಷಿ. ಮತ್ತು ಈ ಕಾರ್ಯಕ್ರಮದೊಟ್ಟಿಗೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದ್ದು. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಬೇಕು ಪುತ್ತೂರಿಗೆ, ಪುತ್ತೂರಿನ ಜನತೆಗೆ ಒಂದು ಆರಾಮ, ಒಂದು ಸಂತೋಷಕ್ಕೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸಬಿತಾ ಭಂಡಾರಿ. ರೂಪರೇಖಾ ಆಳ್ವಾರ್. ಏನೆಲ್ಲ ಟೇಸ್ಟ್ ಮಾಡಿದ್ರಿ ಬಿರುಮಲ ಉತ್ಸವದಲ್ಲಿ? ಇಲ್ಲಿ ಬಂದು ಚರ್ಮುರಿ ಟೇಸ್ಟ್ ಮಾಡಿದೆವು. ಆಮೇಲೆ ಇದೆಂತ ಲಹರಿ ಅವ್ರದ್ದು ಕಪೂರ್ ಕುಲ್ಫಿ ಎಲ್ಲ ಟೇಸ್ಟ್ ಮಾಡಿದೆವು. ಆದರೆ ಇನ್ನೂ ಸಹ ಬೇಕಿತ್ತು, ಸಾಕಾಗಲಿಲ್ಲ. ಇದು ಬಿರುಮಲೋತ್ಸವದಲ್ಲಿ ಇನ್ನೂ ಸಹ ಸ್ವಲ್ಪ ಜಾಸ್ತಿ ಫುಡ್ ಐಟಮ್ಸ್ ಇಟ್ಟರೆ ಒಳ್ಳೇದಿತ್ತು ಅಂತ ನನ್ನದೊಂದು ಅಭಿಪ್ರಾಯ. ನಾನು ನನ್ನ ಫ್ರೆಂಡು ರೂಪರೇಖಾ ಆಳ್ವ. ಎಂಜಾಯ್ ಮಾಡ್ತಾ ಇದ್ದೇವೆ. ಬಿರುಮಲ ಉತ್ಸವದ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಪ್ರೋಗ್ರಾಮು, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಈ ಗಾಳಿಪಟ ಮಕ್ಕಳಿಗೆ ಒಂದು ತುಂಬ ನೋಡಲಿಕ್ಕೆ ಚೆಂದ ಕಾಣ್ತಾ ಇದೆ. ಮತ್ತು ಫುಡ್ ಕೋರ್ಟು ಅಷ್ಟೇ, ಐಟಮ್ ಸ್ವಲ್ಪ ಕಮ್ಮಿ ಆಯಿತು, ಆದರೂ ಎಂಜಾಯ್ ಮಾಡ್ತಾ ಇದ್ದೇವೆ. ಪುತ್ತೂರಿನ ಫೇಮಸ್ ಹೋಟೆಲ್ಗಳಲ್ಲಿ ಒಂದಾದಂತಹ ಪಂಚಮಿ ಹೋಟೆಲ್ನವರು ಕೂಡ ಬಿರುಮಲೋತ್ಸವದಲ್ಲಿ ಸ್ಟಾಲ್ ಅನ್ನ ಹಾಕಿದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್. ಒಳ್ಳೆದಿದೆ, ಒಳ್ಳೆದಿದೆ. ಇಲ್ಲೇನೆಲ್ಲ ಸಿಗುತ್ತೆ? ನಾವು ಬಿರಿಯಾನಿ ಮತ್ತು ಫ್ರೈಡ್ ರೈಸ್, ನೂಡಲ್ಸ್ ಮತ್ತು ಲಾಲಿಪಾಪು, ಕಬಾಬು ಮತ್ತು ಮಮ್ಮೂಸ್ ಮಾಡಿದ್ದೇವೆ, ವೆಜ್ ಆ್ಯಂಡ್ ನಾನ್ ವೆಜ್. ಏನು ಹೇಳ್ತೀರಾ? ಒಳ್ಳೆ, ತೊಂದರೆ ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಹಾಂ, ಖುಷಿಯಾಗಿದೆ. ಓಕೆ, ಓಕೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಪಲ್ಲವಿ. ನಿಮ್ಮ ಹೆಸರು? ರಾಜೇಶ್. ಏನೆಲ್ಲ ಟೇಸ್ಟ್ ಮಾಡಿದ್ರಿ? ಇಲ್ಲ, ಈಗ ಮಸಾಲೆ ಪುರಿ ತಗೊಂಡು ಮತ್ತೆ ಜ್ಯೂಸ್. ಆಗ ಬಂದ್ರಾ? ಇಲ್ಲ, ಈಗ ಬಂದಿದ್ದಷ್ಟೇ. ಏನೆಲ್ಲ ಟೇಸ್ಟ್ ಮಾಡಬೇಕು? ನೋಡ್ಲಿಲ್ಲ, ಹೋಗ್ಲಿಲ್ಲ, ಅವಳು ಮಲಗಿದ್ದು, ಇನ್ನು ಹೋಗ್ಬೇಕು. ಮಲಗಿದ್ದು. ಓಕೆ, ನೀವು ಪುತ್ತೂರಿನವರೇನಾ? ಇಲ್ಲೇ ಕೆಳಗೆ ಮನೆ, ಇಲ್ಲೇ ಹತ್ರ. ಓಕೆ, ಹಾಗಾದ್ರೆ ನೀವು ಮಾತಾಡಲೇಬೇಕು ಬಿರುಮಲೋತ್ಸವದ ಬಗ್ಗೆ. ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಎಂಜಾಯ್ ಅಂದ್ರೆ ನಾವು ಸಣ್ಣದರಿಂದ ಬರ್ತಿದ್ದೇವೆ ಇಲ್ಲಿ. ಆಯಿತು, ಎಲ್ಲ ಗಾಳಿಪಟ ಹಾರಿಸ್ತಿದ್ದೆವು. ಇವತ್ತು ಲೇಟ್ ಆಯಿತು ನಾವು ಬರುವಾಗ. ಮೊದಲೆಲ್ಲ ಬರ್ತಿದ್ದೆವು ಬೇಗ ಸಂಜೆ. ಇವತ್ತೊಂದು ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು, ಹಾಗೆ ಲೇಟ್ ಆಯಿತು ಬರುವಾಗ. ಖುಷಿ ಆಗಿದೆ? ಖುಷಿ. ಥ್ಯಾಂಕ್ ಯು. ಈ ಸಂಡೆಯ ಸಂಜೆಯನ್ನ ಪುತ್ತೂರಿನ ಜನ ಬಿರುಮಲೋತ್ಸವದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಗಾಳಿಪಟವನ್ನ ಹಾರಿಸಿ ಹಲವಾರು ಫುಡ್ ಕಾರ್ನರ್ಗಳಲ್ಲಿ ಫುಡ್ ಅನ್ನ ಟೇಸ್ಟ್ ಮಾಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಮಾತನಾಡಿದವರು ಕೂಡ ಹೇಳ್ತಾ ಇರುವಂತದ್ದು, ಬಿರುಮಲೆ ಬೆಟ್ಟದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಬೇಕಾಗಿತ್ತು, ಅದಕ್ಕೆ ಸರಿಯಾಗಿ ಈಗ ಬಿರುಮಲೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನಷ್ಟು ಅಭಿವೃದ್ಧಿ ಆಯಿತು ಅಂತ ಹೇಳಿದ್ರೆ ಪ್ರವಾಸಿ ತಾಣ ಕೂಡ ಆಗುತ್ತೆ, ಅದರ ಜೊತೆಗೆ ನಮಗೂ ಎಂಜಾಯ್ ಮಾಡೋದಕ್ಕೆ ಒಂದು ಸ್ಪಾಟ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಬಿರುಮಲೋತ್ಸವ ಖಂಡಿತವಾಗ್ಲೂ ಪುತ್ತೂರಿನ ಜನ ತುಂಬಾನೇ ಎಂಜಾಯ್ ಮಾಡಿದ್ದಾರೆ, ಸಕ್ಸಸ್ ಆಗಿ ನಡೆದಿದೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.